ಸ್ವಾಮೀಜಿಗೆ ಸಾಮಾಜಿಕ ಜಾಲತಾಣದಲ್ಲಿ ಜೀವ ಬೆದರಿಕೆ. ಹೆದರಿ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ. ಕೇಮಾರು ಮಠದ ಈಟವಿಶಲ್ ಸ್ವಾಮಿ ಸ್ಪಷ್ಟನೆ. ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧ ಕೆಲವರು ಬೆದರಿಕೆ ಹಾಗೂ ನಿಂದನಾತ್ಮಕ ಬರಹಗಳನ್ನು ಪ್ರಕಟಿಸುತ್ತಿದ್ದಾರೆ. ಇದಕ್ಕೆ ಹೆದರಿ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಕೇಮಾರು ಮಠದ ಈಶ ವಿಠಲದಾಸ ಸ್ವಾಮೀಜಿ ಸ್ಪಷ್ಟಪಡಿಸಿದ್ದಾರೆ. ನಾನು ಅಷ್ಟಮಠಾಧೀಶರ ವಿರುದ್ಧ ಮಾತನಾಡಲಿಲ್ಲ. ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವಿನ ತನಿಖೆಗೆ ಮಾತ್ರ ಒತ್ತಾಯಿಸಿದ್ದೇನೆ. ಈ ಸಂದರ್ಭದಲ್ಲಿ ಒಂದು ವರ್ಗದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮಾನಹಾನಿ ಮಾಡಲಾಗ್ತಿದೆ. ಬೆದರಿಕೆಗೆ ಹೆದರುವುದಿಲ್ಲ ಎಂದು ಕೇಮಾರು ಸ್ವಾಮೀಜಿಗಳು ತಿಳಿಸಿದ್ರು. ವ್ಯಕ್ತಿಗಿಂತ ಪೀಠ ಮುಖ್ಯವಾಗಿದ್ದು, ಅಷ್ಟಮಠದಲ್ಲಿ ಒಬ್ಬರಾಗಿದ್ದ ಶಿರೂರು ಶ್ರೀಗಳಿಗೆ ವಿಷವಿಟ್ಟಿದ್ದು ಯಾರು ಎಂಬುದು ತಿಳಿಯಬೇಕು. ಈ ಬಗ್ಗೆ ಕೂಲಂಕುಷ ತನಿಖೆಯಾಗಬೇಕು ಎಂದು ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಪೊಲೀಸರನ್ನ ಸಂಪರ್ಕಿಸಿದ್ದು, ಶಿರೂರು ಶ್ರೀಗಳ ಸಾವಿನ ತನಿಖೆಯ ಭಾಗವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರುವ ನಿಂದನಾತ್ಮಕ ಬರಹಗಳನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿರುವುದು ಕೇಮಾರು ಶ್ರೀಗಳು ತಿಳಿಸಿದ್ದಾರೆ. ಶಿರೂರು ಶ್ರೀ ಅನುಮಾನಾಸ್ಪದ ಸಾವಿನ ಪ್ರಕರಣ ಪೊಲೀಸರಿಗೆ ಸಿಕ್ಕಿದೆ ಡಿವಿಆರ್. ಮಠದಲ್ಲಿ ಸಿಕ್ಕಿದೆ ದುಬಾರಿ ಮದ್ಯ, ಕಾಂಡಮ್. ಐಜಿಪಿ ಭೇಟಿ, ತನಿಖೆ ಬಗ್ಗೆ ಮಾಹಿತಿ ಕಲೆ. ಶಿರೂರು ಮಠದ ಮಠಾಧಿಪತಿ ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಅಸಹಜ ಸಾವಿನ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಇಂದು ಶಿರೂರು ಮಠದಲ್ಲಿ ಪೊಲೀಸರು ಶೋಧ ನಡೆಸಿದಾಗ ಬೆಚ್ಚಿ ಬೀಳಿಸುವ ಸಂಗತಿಗಳು ಹೊರಬಂದಿವೆ. ಪಶ್ಚಿಮ ವಲಯ ಐಜಿಪಿ ಅರುಣ್ ಚಕ್ರವರ್ತಿ ಭೇಟಿಯಾಗಿದ್ದು ಶೀಘ್ರ ತನಿಖೆಗೆ ಸೂಚಿಸಿದ್ದಾರೆ. ಶಿರೂರು ಶ್ರೀಗಳ ಅನುಮಾನಾಸ್ಪದ ಸಾವಿನ ಬಳಿಕ ತನಿಖೆ ನಡೆಸುತ್ತಿರುವ ಪೊಲೀಸರಿಗೆ ಅಚ್ಚರಿಯ ಅಂಶಗಳು ಬೆಳಕಿಗೆ ಬರುತ್ತಿದೆ. ಈಗಾಗಲೇ ಪೊಲೀಸರು 5 ತಂಡ ರಚಿಸಿ ತನಿಖೆ ನಡೆಸುತ್ತಿದ್ದಾರೆ. ಶಿರೂರು ಶ್ರೀಗಳ ಆಪ್ತೆ ರಮ್ಯಾ ಶೆಟ್ಟಿ ಶನಿವಾರದ ತನಕ ವಿಚಾರಣೆಗಾಗಿ ಪೊಲೀಸರ ವಶದಲ್ಲಿದ್ಲು. ಆದರೆ ಬಳಿಕ ಆಕೆಯನ್ನ ಪೊಲೀಸರು ವಶದಲ್ಲಿಟ್ಟುಕೊಂಡಿರಲಿಲ್ಲ. ಭಾನುವಾರ ತಪ್ಪಿಸಿಕೊಳ್ಳುವ ಯತ್ನದಲ್ಲಿದ್ದ ರಮ್ಯಾ ಶೆಟ್ಟಿಯನ್ನ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ನಾರವಿ ಎಂಬಲ್ಲಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಕೆ ಹೋಗುತ್ತಿದ್ದ ಕಾರನ್ನ ನಾರವಿ ಎಂಬಲ್ಲಿ ಪೊಲೀಸರು ಶೋಧ ನಡೆಸಿದಾಗ ರಮ್ಯಾ ಶೆಟ್ಟಿ ತಲೆಮರೆಸಿಕೊಳ್ಳುವುದು ಗೊತ್ತಾಗಿದೆ. ಆ ಪ್ರಕರಣಕ್ಕೆ ವಶಕ್ಕೆ ಪಡೆಯಲಾಗಿದೆ. ಇನ್ನು ಶಿರೂರಿನ ಮೂಲಮಠ ಹಾಗೂ ಉಡುಪಿಯ ಮಠದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ನಾಪತ್ತೆಯಾಗಿರುವ ಡಿವಿಆರ್ ಪತ್ತೆಯಾಗಿದೆ. ಶಿರೂರು ಮಠದ ಬಾವಿಯಲ್ಲಿ ಪೊಲೀಸರು ಡಿವಿಆರ್ ಅನ್ನ ಹೊರತೆಗೆದಿದ್ದು ಮಾತ್ರವಲ್ಲದೆ ಸ್ವಾಮೀಜಿ ತಂಗುತ್ತಿದ್ದ ಸೀಕ್ರೆಟ್ ರೂಮ್ಗೂ ಪೊಲೀಸರು ಹುಡುಕಾಟ ನಡೆಸಿದ್ದು ಪೊಲೀಸರಿಗೆ ಅಚ್ಚರಿ ಮೂಡಿದೆ. ಕೋಣೆಯಲ್ಲಿ ದುಬಾರಿ ಮದ್ಯ ಹಾಗೂ ಕಾಂಡಮ್, ಸ್ಯಾನಿಟರಿ ಪ್ಯಾಡ್ಗಳು ಲಭ್ಯವಾಗಿದೆ. ಪೊಲೀಸರು ಇನ್ನಷ್ಟು ಶೋಧ ನಡೆಸಿದ್ದಾರೆ. ಇನ್ನು ಶಿರೂರು ಶ್ರೀಗಳು ಮೊದಲ ಸಂಪರ್ಕದಲ್ಲಿದ್ದ ಮಹಿಳೆಯ ಮಗನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆದರೆ ಯಾವುದನ್ನ ಪೊಲೀಸರು ಬಾಯಿಬಿಟ್ಟಿಲ್ಲ. ಇದುವರೆಗೆ ಯಾರನ್ನ ಬಂಧಿಸಲಾಗಿಲ್ಲ. ತನಿಖೆ ನಡೆಯುತ್ತಿದೆ ಎಂದಷ್ಟೇ ಹೇಳಿದ್ದಾರೆ. ಒಂದು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೀವಿ. ಸ್ಪಾಟ್ ಮತ್ತೊಮ್ಮೆ ವಿಸಿಟ್ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತು ಯಾವುದು ಊಹಾ, ಯಾವುದು ಪೂಹ, ಯಾವುದು ಸತ್ಯ. ಇಲ್ಲ ರೀ, ನಾವು ಈ ಒಂದು ಪ್ರಕರಣದಲ್ಲಿ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ತನಿಖೆ ಆಗ್ತಾಯಿದೆ. ಅವೆಲ್ಲ ತನಿಖೆನಲ್ಲಿ ಬರುತ್ತೆ. ತನಿಖೆ ಆಗ್ತಾಯಿದೆ. ಈಗ ತನಿಖೆ ಯಾವ ಹಂತದಲ್ಲಿದೆ ಅಂತ ಹೇಳಿ ಪರಿಶೀಲನೆ ಮಾಡಲಿಕ್ಕೆ ನಾನು ಇವತ್ತಿನ ದಿವಸ ಬಂದಿದ್ದೀನಿ. ಅದು ಬಂದಮೇಲೆ ಹೇಳ್ತೀನಿ. ಐದು ತಂಡ. ಈಗಾಗಲೇ ಐಜಿಪಿ ಅರುಣ್ ಚಕ್ರವರ್ತಿ 2 ಮಠಕ್ಕೂ ಭೇಟಿ ನೀಡಿ ಆದಷ್ಟು ಬೇಗ ತನಿಖೆ ಮುಗಿಸುವಂತೆ ಜಿಲ್ಲಾ ಎಸ್ಪಿಗೆ ತಾಕೀತು ಮಾಡಿದ್ದಾರೆ. ಇತ್ತ ಶಿರೂರು ಶ್ರೀಗಳ ಸಾವಿನ ಪ್ರಕರಣವನ್ನ ಸಮಗ್ರ ತನಿಖೆ ಮಾಡಬೇಕು ಎಂದು ಆಗ್ರಹಿಸಿದ್ದ ಕೇಮಾರು ಮಠದ ಈಶ ವಿಠಲದಾಸ ಸ್ವಾಮೀಜಿಗೆ ಜೀವ ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಿದೆ. ಪೇಜಾವರ ಮಠದ ಶಿಷ್ಯರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ವಾಸುದೇವ ಭಟ್ ಎನ್ನುವವರು ಸಾಮಾಜಿಕ ಜಾಲತಾಣದ ಮೂಲಕ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಇದನ್ನ ಸ್ವತಃ ವಾಸುದೇವ ಭಟ್ ಅಲ್ಲಗಳೆದಿದ್ದಾರೆ.
ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಭಾವನೆಗಳನ್ನ ಮಾತ್ರ ಬರೆದುಕೊಂಡಿದ್ದೇನೆ ಎಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಶಿರೂರು ಶ್ರೀಗಳ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಕೆಲವರು ಸಂದರ್ಭದ ಲಾಭವನ್ನು ಪಡೆಯಲಿಕ್ಕೆ ಹವಣಿಸ್ತಾರೆ. ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಕೇಮಾರ ಈಶವಿಠಲದಾಸ ಸ್ವಾಮೀಜಿಯವರು ಕೂಡ ಒಬ್ಬರು. ಅವರು ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಡ್ಕೊಂಡ ಅವರ ಕೆಲವು ನಡವಳಿಕೆಗಳನ್ನು ನಾನು ಆಕ್ಷೇಪ ಮಾಡಿ ಅವರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿದ್ದೆ, ಕಳಿಸಿದ್ದೆ. ಅದನ್ನು ಅವರು ಇವತ್ತು ಇಟ್ಟುಕೊಂಡು ಮಾಧ್ಯಮಗಳ ಮುಂದೆ ವಾಸುದೇವ ಭಟ್ರು ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆಗಳನ್ನು ಒಡ್ಡುತ್ತಾ ಇದ್ದಾರೆ ಅಂತ, ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಿ ತಿಳಿಯಲ್ಪಟ್ಟೆ. ನನ್ನ ಹತ್ರ ಆ ವಾಟ್ಸಪ್ ಮೆಸೇಜ್ಗಳು ಇವತ್ತಿಗೂ ಇದೆ, ಪಾರದರ್ಶಕವಾಗಿದೆ. ನಾನು ಅದನ್ನು ಡಿಲೀಟ್ ಮಾಡಲಿಲ್ಲ, ತೋರಿಸ್ತೇನೆ ಯಾರಿಗೆ ಬೇಕಾದರೂ. ನಾನು ನನ್ನ ಭಾವನೆಗಳನ್ನು, ನನಗಾದ ನೋವುಗಳನ್ನು ನಿಮ್ಮಲ್ಲಿ ಹೇಳಿಕೊಳ್ತಾ ಇದ್ದೇನೆ ಅಂತ ಸ್ಪಷ್ಟವಾಗಿ ಹೇಳಿಯೇ ನನ್ನ ವಿಚಾರಗಳನ್ನು ಅವರಿಗೆ ತಿಳಿಸಿದ್ದೇನೆ. ನಿಮ್ಮ ಬಗ್ಗೆ ಒಂದಷ್ಟು ಗೌರವಗಳಿತ್ತು, ಆದರೆ ನೀವು ಈ ಪ್ರಕರಣದಲ್ಲಿ ನಡೆಕೊಂಡ ರೀತಿಯಿಂದಾಗಿ ಆ ಗೌರವಗಳನ್ನು ನೀವು ತೆಗೆದುಕೊಂಡಿದ್ದೀರಿ. ನೀವು ಒಂದೊಮ್ಮೆ ಮಾಧ್ಯಮದ ಮುಂದೆ ಪೇಜಾವರ ಶ್ರೀಗಳ ಶಿಷ್ಯ ಅಂತ ಅವ್ರು ಹೇಳಿಕೊಂಡ್ರು. ಪೇಜಾವರ ಶ್ರೀಗಳ ಶಿಷ್ಯ ಅಂತ ನೀವು ಹೇಳಿಕೊಳ್ಬೇಡಿ, ಇದಕ್ಕೆ ನನ್ನ ಆಕ್ಷೇಪ ಇದೆ. ನೀವು ಶಿರೂರು ಶ್ರೀಗಳ ಒಡನಾಡಿಯಾಗಿದ್ದವರು, ಅವರ ಶಿಷ್ಯ ಅಂತ ಹೇಳಿಕೊಳ್ಳಿ ಅಂತ ಹೇಳಿದ್ದೇನೆ. ನೀವು ಒಂದು ವೇಳೆ ಪೇಜಾವರ ಶ್ರೀಗಳ ಶಿಷ್ಯ ಅಂತ ನಿಮಗೆ ಇದ್ದಿದ್ರೆ, ಶಿರೂರು ಸ್ವಾಮಿಗಳು 1 ತಿಂಗಳ ಹಿಂದೆ ಪೇಜಾವರ ಶ್ರೀಗಳನ್ನು ಅವರ ಸುತ್ತ 10 ಗನ್ಮ್ಯಾನ್ ಇದ್ರು ನಾನು ಕೊಲ್ತೇನೆ ಅಂತ ಶಿರೂರು ಶ್ರೀಗಳು ಹೇಳಿದಾಗ ನೀವು ಪೇಜಾವರ ಶ್ರೀಗಳ ಶಿಷ್ಯ ಆಗಿರ್ಲಿಲ್ವಾ? ಆಗ ಅದನ್ನು ವಿರೋಧಿಸಬಹುದಿತ್ತಲ್ಲ ಶಿರೂರು ಶ್ರೀಗಳ ಹತ್ರ. ನೀವು ಪೇಜಾವರ ಶ್ರೀಗಳು ದೊಡ್ಡವರು, ನಮಗೆ ಗುರು ಸಮಾನರು, ನಾನು ಅವರಿಗೆ ಶಿಷ್ಯ, ನೀವು ಇದನ್ನು ಮಾತಾಡೋದನ್ನು ವಿರೋಧಿಸ್ತೇನೆ ಅಂತ ಹೇಳ್ಬೋದಿತ್ತಲ್ಲ. ಆಗ ಇವರಿಗೆ ಅದು ಅನ್ಯಾಯ, ಅನೀತಿ, ಅಧರ್ಮ ಅಂತ ಅನ್ನಿಸಲಿಲ್ಲ. ಈಗ ಯಾಕೆ ಅನ್ನಿಸಿತು? ಮತ್ತೆ ಇವರೀಗ ನನ್ನ ಆಪಾದನೆಗಳನ್ನು ಅಂತ ಏನು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ದಾರೆ, ಅದು ಪೊಲೀಸ್ ದೂರು ಕೊಡಲಿಲ್ಲ. ಅವರು ಮಾಧ್ಯಮಗಳೇ ಬಂದರು ಅಂತ ಹೇಳಿದ್ರೆ ಏನು ಅಂತೇಳಿ ಅವರಿಗೆ ಪ್ರಚಾರ ಬೇಕು. ಸಂದರ್ಭದ ಲಾಭವನ್ನು ಪಡ್ಕೊಂಡು ತಾನು ಒಂದು ಹೋರಾಟಗಾರ, ತಾನು ಒಂದು ಜನಪರ ಇರುವಂಥ ಕಾಳಜಿಯುಳ್ಳ ನೇತಾರ ಅಂತ ಅನ್ನಿಸಿಕೊಳ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಅಜೆಂಡಾ ಇಲ್ಲ. ಹಿಂದೆ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಕೂಡ ಇದೇ ರೀತಿ ಮಾಡಿ ತಾನು ಅದರ ವಿರೋಧಿ ಹೋರಾಟ, ಸೌಜನ್ಯ ಕೊಲೆಯ ವಿರೋಧಿ ಹೋರಾಟದಲ್ಲಿ ಮಂಚೂಣಿಯಲ್ಲಿದ್ದೇನೆ ಅಂತ ಬಿಂಬಿಸಿಕೊಳ್ಳಿಕ್ಕೆ ಬೇಕಾಗಿಯೇ ಪ್ರತಿನಿತ್ಯ ಇಂಥ ಹೇಳಿಕೆಗಳನ್ನು, ನನಗೆ ಅಂಥವರಿಂದ ಬೆದರಿಕೆ ಇದೆ, ಇಂಥವರಿಂದ ಬೆದರಿಕೆ ಇದೆ ಅಂತ ಹೇಳಿಕೊಂಡೇ ಒಂದು ವಾತಾವರಣವನ್ನು ತನಗೆ ಪೂರಕವಾಗಿ ನಿರ್ಮಾಣ ಮಾಡಿಕೊಂಡದ್ದನ್ನು ನಾವೆಲ್ಲ ನೋಡಿದ್ದೇವೆ. ಅದರಿಂದ ಕೇಮಾರ ಶ್ರೀಗಳ ಹೇಳಿಕೆಗೂ ಅದು ನನಗೆ ಸಂಬಂಧ ಇಲ್ಲ. ನಾನು ಅವರಿಗೆ ಯಾವುದೇ ರೀತಿಯ ಕೊಲೆ ಬೆದರಿಕೆ ಹಾಕಲಿಲ್ಲ. ಒಟ್ಟಿನಲ್ಲಿ ಶಿರೂರು ಶ್ರೀಗಳ ಸಾವಿನ ಪ್ರಕರಣದ ದಿನದಿಂದ ದಿನಕ್ಕೆ ಹಲವು ಆಯಾಮ ಪಡೆದುಕೊಳ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಶ್ರೀಗಳ ಸಾವು ಹೇಗಾಗಿದೆ ಅಂತ ಗೊತ್ತಾಗ್ಬೋದು. ಸ್ವಲ್ಪ ದಿನದಲ್ಲೇ ಶ್ರೀಗಳ ಸಾವಿನ ರಹಸ್ಯ ಹೊರಬೀಳಲಿದೆ. ಶರವೇಗದಲ್ಲಿ ಬಂದ ಸ್ಕಾರ್ಪಿಯೋ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ಸವಾರಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿದ ಘಟನೆ ಕುಂದಾಪುರ ತಾಲೂಕಿನ ಕುಂಬಾಶಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಕುಂಬಾಶಿ ಮೂಲದ ಹರೀಶ್ ಎಂಬುವರ ಪತ್ನಿ ಸುಜಾತ ಮಗುವೀರ ಸಾವನ್ನಪ್ಪಿದವರು. ಇನ್ನು ಗೃಹಿಣಿ ಸುಜಾತ ತನ್ನ 4 ವರ್ಷದ ಪುತ್ರನನ್ನ ದ್ವಿಚಕ್ರ ವಾಹನದಲ್ಲಿ ಕುಳ್ಳಿರಿಸಿಕೊಂಡು ಸಾಗುತ್ತಿದ್ದಾಗ ಈ ಅವಘಡ ಸಂಭವಿಸಿದೆ. ಕುಂಬಾಶಿ ಬಸ್ಸು ನಿಲ್ದಾಣದ ಸಮೀಪದ ರಸ್ತೆ ವಿಭಜಕದಲ್ಲಿನ ಕಿರಿದಾದ ತೋಡಿನಲ್ಲಿ ಇನ್ನೊಂದು ಭಾಗದ ರಸ್ತೆಗೆ ಬರಲು ಆಗಮಿಸುತ್ತಿದ್ದ ಕುಂದಾಪುರದಿಂದ ಉಡುಪಿಯತ್ತ ವೇಗವಾಗಿ ಸಾಗಿ ಬಂದ ಸ್ಕಾರ್ಪಿಯೋ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದಿದೆ. ಇದೇ ವೇಳೆ ಮಗು ವಿಭಾಜಕದ ಹುಲ್ಲುಹಾಸಿನ ಮೇಲೆ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸುಜಾತ ಮಾತ್ರ ಕೆಲವು ದೂರ ಕಾರಿನಿಂದ ಎಳೆಯಲ್ಪಟ್ಟು ತಲೆ ಹಾಗೂ ದೇಹದ ಭಾಗಗಳಿಗೆ ಗಂಭೀರವಾಗಿ ಗಾಯಗೊಂಡು ಮೃತಪಟ್ಟಿದ್ದಾರೆ. ಕಣ್ಣೆದುರೇ ತಾಯಿಗಾದ ಅಪಘಾತವನ್ನ ಕಂಡ ಪುತ್ರನ ಶೋಕ ಮುಗಿಲು ಮುಟ್ಟಿತ್ತು. ಘಟನಾ ಸ್ಥಳಕ್ಕೆ ಕುಂದಾಪುರ ಸಿಪಿಐ ಮಂಜಪ್ಪ, ಸಂಚಾರಿ ಠಾಣಾಧಿಕಾರಿ ರತ್ನಾಕರ ರವಿ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸ್ಥಳೀಯ ಸಮಾಜ ಸೇವಕರಾದ ಗಣೇಶ್ ಪುತ್ರನ್, ಮಹೇಶ್ ಶೆಣೈ ಈ ಸಂದರ್ಭ ಉಪಸ್ಥಿತರಿದ್ದರು. ಇನ್ನು ಕುಂದಾಪುರ ಸುರತ್ಕಲ್ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಗುತ್ತಿಗೆ ಪಡೆದು ಕೆಲಸ ನಿರ್ವಹಿಸುತ್ತಿರುವ ನವಯುಗ್ ಕಂಪನಿಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ದ್ವಿಭಾಜಕದಲ್ಲಿ ಅವೈಜ್ಞಾನಿಕವಾಗಿ ನೀರು ಹರಿಯುವ ತೋಡು ನಿರ್ಮಿಸಿ ಅದರಲ್ಲಿ ದ್ವಿಚಕ್ರ ವಾಹನ ತೆರಳಲು ಅವಕಾಶ ಮಾಡಿಕೊಟ್ಟಿದ್ದು ತಪ್ಪು ಎಂದು ಸಾರ್ವಜನಿಕರು ಆರೋಪಿಸಿದ್ದು, ಈ ಹಿಂದೆ ಹಲವು ಬಾರಿ ಸಂಬಂಧಪಟ್ಟವರಿಗೆ ಇದನ್ನ ಮುಚ್ಚುವಂತೆಯೂ ಕೂಡ ಮನವಿ ಮಾಡಿದ್ದು ಪ್ರಯೋಜನವಾಗಿಲ್ಲ. ಈಗಾಗಲೇ ಹಲವು ಜೀವಗಳು ಬಲಿಯಾಗಿದ್ದು, ಕೂಡಲೇ ಅವೈಜ್ಞಾನಿಕ ತೋಡು ಶಾಶ್ವತವಾಗಿ ಬಂದ್ ಮಾಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಿನಿಮಾ ನಟ ಓಂ ಗುರು ಬಸ್ರೂರು ಮನೆಯಲ್ಲಿ ಕಳವು, ಖತರ್ನಾಕ್ ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಕುಂದಾಪುರದ ಬಸ್ರೂರಿನಲ್ಲಿ ನಡೆದ ಘಟನೆ. ಸಿನಿಮಾ ನಟ ಓಂ ಗುರು ಬಸ್ರೂರು ಅವರ ಮನೆಯಲ್ಲಿ ಖತರ್ನಾಕ್ ಕಳ್ಳನೋರ್ವ ತೋರಿಸಿದ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಲ್ಲಿನ ಬಸ್ರೂರು ಪೇಟೆಯ ಅನತಿ ದೂರದಲ್ಲಿ ಸಿದ್ದಾಪುರ ರಾಜ್ಯ ಹೆದ್ದಾರಿ ಸಮೀಪದಲ್ಲೇ ಇರುವ ನಟ ಓಂ ಗುರು ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. ರಾತ್ರಿ 12 ಗಂಟೆಯ ವೇಳೆಗೆ ಕಳ್ಳನೋರ್ವ ಓಂ ಗುರು ಅವರ ಮನೆಯ ಕಾಂಪೌಂಡ್ ಒಳಗೆ ಬಂದಿದ್ದು, ಮನೆಯ ಹೊರಗೆ ನಿಲ್ಲಿಸಿದ್ದ ಕಾರಿನ ಬಾಗಿಲು ತೆರೆಯಲು ಯತ್ನಿಸಿದ. ಆದರೆ ಪ್ರಯತ್ನ ವಿಫಲವಾದ ಕಾರಣ ಅಲ್ಲಿಯೇ ಇದ್ದ ಸುಮಾರು 5,000 ರೂಪಾಯಿ ಬೆಲೆ ಬಾಳುವ ರೈನ್ ಜಾಕೆಟ್ ಕದ್ದು ಪರಾರಿಯಾಗಿದ್ದಾನೆ. ಈ ಎಲ್ಲ ದೃಶ್ಯಗಳು ಮನೆಯಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಪುತ್ತೂರಿನ ಕಬಕ ಸಮೀಪ ಮಾರುತಿ ಓಮ್ನಿ ಮತ್ತು ರಿಕ್ಷಾ ನಡುವೆ ಡಿಕ್ಕಿ ಸಂಭವಿಸಿ ರಿಕ್ಷಾ ಚಾಲಕ ಮೃತಪಟ್ಟಿದ್ದು, ರಿಕ್ಷಾದಲ್ಲಿದ್ದ ಅವರ ಪುತ್ರ ಹಾಗೂ ಪ್ರಯಾಣಿಕರು ಗಾಯಗೊಂಡ ಘಟನೆ ನಡೆದಿದೆ. ಮೂಲತಃ ಸೇಡಿಯಾಪು ನಿವಾಸಿ ಕಲ್ಲಡ್ದದಲ್ಲಿ ವಾಸ್ತವ್ಯ ಹೊಂದಿರುವ ಪುರಂದರ ಮೃತಪಟ್ಟ ರಿಕ್ಷಾ ಚಾಲಕ. ಅವರು ಪುತ್ತೂರಿಗೆ ರಿಕ್ಷಾ ಚಲಾಯಿಸಿಕೊಂಡು ಬರುತ್ತಿದ್ದ ವೇಳೆ ಕಬಕ ಸಮೀಪ ಮಾರುತಿ ಓಮ್ನಿ ನಡುವೆ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ಗಂಭೀರ ಗಾಯಗೊಂಡ ಚಾಲಕ ಪುರಂದರ್ ಮೃತಪಟ್ಟಿದ್ದು, ಅವರ ಪುತ್ರ ತೆಂಕಿಲ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಹಾಗೂ ಪ್ರಯಾಣಿಕ ಅಂಗಾರೆ ನಿವಾಸಿ ದಾಮೋದರ್ ರವರು ಗಾಯಗೊಂಡಿದ್ದು, ಪುತ್ತೂರಿನ ಪ್ರಗತಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ.